ನಮಸ್ಕಾರ. ನನ್ನ ಹೆಸರು ಅನುಶಿವಪ್ಪ ಅಂತ ಹೇಳಿ. ಕಚಡ, ಕಂತ್ರಿ, ಸುವರ್, ಲುಚ್ಚ, ಲೋಫರ್ ಇನ್ನು ಏನೇನ್ ಕರಿಬಹುದು ಅಷ್ಟು ಕರಿತೀನಿ. ಕಚಡ ನನ್ನ ಮಗನೇ ಜಮೀರ್, ನಿನ್ಗೆ ನಿಮ್ಮ ಅಪ್ಪನ್ಗೆ ನೀನು ಹುಟ್ಟಿರೋನಾದ್ರೆ ಮೈಸೂರಿಗೆ ಬಾ. ಮೈಸೂರಲ್ಲಿ ಅನುಶಿವಪ್ಪ ಅಂತ ಹೇಳಿ ನನ್ನ ಹೆಸರು. ಬೇಕಾದ್ರೆ FP ಹುಡ್ಕೋ. ನಿಮ್ಮ ಅಪ್ಪನಿಗೆ ನೀನು ಹುಟ್ಟಿರೋನಾದ್ರೆ ಏನ್ ನೀ ಸ್ಟೇಟ್ಮೆಂಟ್ ಕೊಟ್ಕೊಂಡಿದ್ಯಾ ಹಿಂದೂಗಳನ್ನ ಕೊಗ್ಗೊಲೆ ಮಾಡ್ತೀನಿ ಅಂತ, ನಿಮ್ಮ ಅಪ್ಪನಿಗೆ ಹುಟ್ಟವನಾದ್ರೆ 1 to 1 ಬಾ. ನಾನು ನೀನು ನಿಂತ್ಕೊಳ್ಳೋಣ. ನಾನ ಇಲ್ವಾ ನೀನಾ? ನಿನ್ನ ಅಮ್ಮನ್ ಜಮೀರ್ ಬಾ, ತೋರಿಸ್ತೀನಿ. ಅದ್ ಬಿಟ್ಟು ಅವನ ಅಕ್ಕನ್ ಮುಂದೆ 50 ಜನ ಅವ್ರೆ ಅಂದ್ಬಿಟ್ಟು ಬಿಲ್ಡಪ್ ನೀನು ಬೆಜ್ಜಾನ್ ನಿಗ್ರಾಡ್ಕೊಂಡ್ ಮಾತಾಡಿದ್ರೆ ನಿನ್ ಗಂಡಸು ಅಂದ್ಬಿಡ್ತಾರ. ಓದೋದ್ ಕಡೆ ಎಲ್ಲ ಕಿಸ್ ಕೊಟ್ಕೊಂಡು ಎಲ್ಲರಿಗೂ ಮಟನ್ ಅಂಗಡಿಗೆ ಹೋದ್ರೆ, ಚಿಕನ್ ಅಂಗಡಿಗೆ ಹೋದ್ರೆ ಬಿಲ್ಡಪ್ ತಗೊಳಕ 500 ರೂಪಾಯಿ 1000 ಎತ್ ಕೊಟ್ಬಿಟ್ಟು ನಿನ್ಗೆ ಇಷ್ಟ ಮೆಡೆ ಇರ್ಬೇಕಾದ್ರೆ ನಮ್ಗೆ ಹಿಂದೂ ಎಲ್ಲ ಇಲ್ಲಿ ಹಿಂದೂ ಮುಸ್ಲಿಮ್ ಬಾಯ್ ಅಂತ ಇರೋದು. ನಾವು ಅಣ್ಣ ತಮ್ಮಂದ್ರು ತರ ಇರೋದು. ನೀನ್ ಎಲೆಕ್ಷನ್ ಗಿಮಿಕ್ ವೋಟ್ ಬ್ಯಾಂಕಿಂಗ್ ಗೋಸ್ಕರ ನನ್ನ ಮಗನೇ ಈ ತರ ಎಲ್ಲ ಹೇಳಿಕೆ ಕೊಟ್ರೆ ನೀನು ಇರೋದು ಹಿಂದೂ ರಾಷ್ಟ್ರದಲ್ಲಿ. ನಕ್ಕನ್ ತುಳಿದು ಹಾಕ್ಬಿಡ್ತೀವಿ. ಯೋಚನೆ ಮಾಡು. ನೀನ್ ನಕ್ಕನ್ ಜಮೀರ್.